ಕಾರ್ಕಳ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಚ್ಛಿಸಿ ಇಂದು 6 ಮಂದಿ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನಿಂದ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು, ಜೆಡಿಎಸ್ನಿಂದ ಶ್ರೀಕಾಂತ ಪೂಜಾರಿ, ಪಕ್ಷೇತರರಾಗಿ ಡಾಕ್ಟರ್ ಮಮತಾ ಹೆಗ್ಡೆ, ಪ್ರಮೋದ್ ಮುತಾಲಿಕ್, ಹರೀಶ್ ಅಧಿಕಾರಿ, ಸುಧಾಕರ ಆಚಾರ್ಯ ನಾಮಪತ್ರವನ್ನು ಸಲ್ಲಿಸಿದರು. ಕಾರ್ಕಳ ವಿಧಾನಸಭೆಯ ಚುನಾವಣಾ ಅಧಿಕಾರಿ ಮದನ್ ಮೋಹನ್ ನಾಮಪತ್ರವನ್ನು ಸ್ವೀಕಾರ ಮಾಡಿದರು. ರಾಜ್ಯದಲ್ಲಿ 100ಕ್ಕೆ 100 ಕುಮಾರಸ್ವಾಮಿ ಅವರ ಒಂದು ಯೋಜನೆ ಏನಂತ ಹೇಳಿದ್ರೆ 123 ಒಂದು ಬಹುಮತದಿಂದ ಸರ್ಕಾರವನ್ನು ಮಾಡಿ, ಹಾಗೆ ಕಾರ್ಕಳದಲ್ಲಿ ನಮ್ಮಂಥ ಸಾಮಾನ್ಯ ಒಬ್ಬ ನನ್ನ ಪಕ್ಷ ಜೆಡಿಎಸ್ ಪಕ್ಷ ನನ್ನ ಕೆಲಸಗಳನ್ನು ಗುರುತಿಸಿ ನಮ್ಮ ಜಿಲ್ಲಾಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಹಾಗೂ ನಮ್ಮ ಕುಮಾರಣ್ಣ ಈ ಭಾಗದ ಒಂದು ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಈಗಾಗಲೇ ನಾಮಪತ್ರವನ್ನು ಕೊಟ್ಟಿದ್ದೇನೆ. ಮತದಾರರಲ್ಲಿ ಕೇಳಿಕೊಳ್ಳುವುದೇನಂತ ಹೇಳಿದರೆ, ಕಾರ್ಕಳದಲ್ಲಿ ಸಾಮಾನ್ಯ ವ್ಯಕ್ತಿಗಳನ್ನು ಬೆಳೆಸಿ ಕಾರ್ಕಳದ ಅಭಿವೃದ್ಧಿಯನ್ನು ಇನ್ನಷ್ಟು ಉತ್ತೇಜನ ಕೊಟ್ಟು ನಮ್ಮ ಕಾರ್ಕಳವನ್ನು ಗೆಲ್ಲಿಸಿದ್ದಾರೆ. ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದಾಗ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ನೀರಿಲ್ಲ, ರಸ್ತೆ ಇಲ್ಲ, ಮನೆಗಳಿಲ್ಲ ಮತ್ತು ರೈತರಿಗೆ ಸಾಕಷ್ಟು ರೀತಿಯ ತೊಂದರೆಗಳಿದ್ದಾವೆ. ಸೊ ಹಾಗಾಗಿ ಆ ತೊಂದರೆಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಮತ್ತು ಭ್ರಷ್ಟಾಚಾರ, ವಿಪರೀತ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರ ಅಂತಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರ. ಬಡವರ ಹೊಟ್ಟೆ ಮೇಲೆ ಕಾಲಿಟ್ಟು ಭ್ರಷ್ಟ ವ್ಯವಸ್ಥೆ ನಿರ್ಮಾಣ ಮಾಡಿದಂಥದ್ದು ಅಕ್ಷಮ್ಯ ಅಪರಾಧ ಆಗಿದೆ. ಸೊ ಇದನ್ನು ಭ್ರಷ್ಟರಹಿತ ಕ್ಷೇತ್ರ ಮಾಡೋಕ್ಕೋಸ್ಕರನೇ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ಹಿಂದುತ್ವ ಕೂಡ ಬಹಳ ಕಡೆಗಣಿಸಿ ಆಗಿದೆ. ಪರ್ಪಲೆ ಗುಡ್ಡ ಗಿರಿ ಇರ್ಬೋದು, ಗೋಮಾತೆ ರಕ್ಷಣೆ ಇರ್ಬೋದು, ಇನ್ನೂ ಅಲ್ದಾಡ್ತಾ ಇದ್ದಾರೆ. ಸೊ ಅವರನ್ನು ಕಡೆಗಣಿಸಿದಂಥ ಇವತ್ತಿನ ಈ ಶಾಸಕರು ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ಹಾಗಾಗಿ ಅದನ್ನೂ ಕೂಡ ಅವರಿಗೆ ನ್ಯಾಯ ಕೊಡೋಗೋಸ್ಕರ ನಾನು ಸ್ಪರ್ಧೆ ಮಾಡ್ತೀನಿ. ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ನಾಮಿನೇಷನ್ ಹಾಕಿ ಬಂದಿದ್ದೇನೆ. ಕಾರ್ಕಳ ಸಮಸ್ತ ಜನರ ಬಯಕೆಯಂತೆ ಇವತ್ತು ಮಂಗಳವಾರ ಗಣಪತಿ ದೇವರಿಗೆ ಬೆಳಿಗ್ಗೆ ಪೂಜೆ ಸಲ್ಲಿಸಿ ನಮ್ಮ ಆರಾಧ್ಯ ದೇವರಾದ ಮಾರಿಯಮ್ಮ ದೇವರ ವಾರ್ಷಿಕ ಮಹೋತ್ಸವ ಗರಿಗೊಂದು ಸಹ ಇವತ್ತು ತಾಯಿಯ ಆಶೀರ್ವಾದ ಪಡೆದು ಬಂದಿದ್ದೇನೆ. ಖಂಡಿತ ದೇವರು ಆಶೀರ್ವದಿಸ್ತಾರೆ, ಜನ ಆಶೀರ್ವದಿಸ್ತಾರೆ ಎಂಬ ನಂಬಿಕೆಯಲ್ಲಿ ಸತ್ಯ, ಧರ್ಮ ಮತ್ತು ಒಳ್ಳೆಯತನಕ್ಕಾಗಿ ಜನರೆಲ್ಲರೂ ತಮ್ಮ ಅಮೂಲ್ಯವಾದ ಒಂದು ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಬೇಕಂತ ಸಮಸ್ತ ಕಾರ್ಕಳದ ಎಲ್ಲ ಜಾತಿ ಮತ ಬಾಂಧವರ ಹತ್ರ ಎಲ್ಲರ ಹತ್ರ ನಾನು ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ.